ಗಣರಾಜ್ಯೋತ್ಸವ ಪ್ರಯುಕ್ತ ಅನೇಕ ಸೇವಾ ಧರ್ಮ ಮಾಡ್ತಿರುವಂತಹ ಸಂಘ ಸಮಿತಿ ಆಗಿರ್ಬೋದು, ಸೇವಾ ಸಮಿತಿ ಆಗಿರ್ಬೋದು, ಜೊತೆಗೆ ಅನೇಕ ಸಾಧಕರಿಗಾಗಿರ್ಬೋದು ಈ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಲಭಿಸಿದೆ. ಅದರಲ್ಲಿ ಒಂದು ಬಳಂಜ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಕೂಡ ಆಗಿದೆ. ಇನ್ನು ಈ ಸೇವಾ ಸಮಿತಿಗೆ ಯಾಕೋಸ್ಕರ ಈ ಪ್ರಶಸ್ತಿ ಸಿಕ್ತು, ಈ ಪ್ರಶಸ್ತಿ ಬಗ್ಗೆ ಇಲ್ಲಿನ ಅಧ್ಯಕ್ಷರಾಗಿರ್ಬೋದು, ಗೌರವಾಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು ಏನಂತಾರೆ, ಈ ಪ್ರಶಸ್ತಿ ಅವರಿಗೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದನ್ನ ಒಬ್ಬೊಬ್ಬರಾಗಿ ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಇದೀಗ ನಮ್ ಜೊತೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ವಸಂತ್ ಸಾಲಿನ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ನಿಮ್ಗೆ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಓಕೆ ಸರ್, ಈಗ ನಿಮ್ಮ ಸೇವಾ ಸಮಿತಿಗೆ ಒಂದು ಜಿಲ್ಲಾ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ? ನಿಮ್ಮ ಈ ಒಂದು ಶ್ರಮಕ್ಕೆ ಎಷ್ಟು ಈ ಒಂದು ಪ್ರತಿಫಲ ಸಿಕ್ಕಿದಂಗೆ ಆಯ್ತು? ತುಂಬಾ ಖುಷಿಯಾಗಿದೆ, ತುಂಬಾ ಸಂತೋಷ ಅಂತ ಹೇಳಿದ್ರೆ, ಯಾಕೆ ಸಂತೋಷ ಅಂತ ಹೇಳಿದ್ರೆ, ನಾನು ಇದರಲ್ಲಿಯೂ ಅಧ್ಯಕ್ಷನಾಗಿದ್ದವ ಬೆಳ್ತಂಗಡಿ ಗುರುನಾರಾಯಣ ಸೇವಾ ಸಂಘದಲ್ಲಿ. ಅದಕ್ಕಿಂತ ದುಪ್ಪಟ್ಟು ಇಲ್ಲಿ ಮಾಡಿದಂಥ ಸೇವೆ, ಬಡವರನ್ನು ಎಲ್ಲರನ್ನು ಗುರುತಿಸುವಂಥ ಕೆಲಸ ಈ ಸಂಘ ಮಾಡಿದೆ. ಅದಕ್ಕೆ ಪ್ರಶಸ್ತಿ ಸಿಕ್ಕಿದ್ದು ತುಂಬ ಸಂತೋಷ ಆಗಿದೆ. ಈ ಒಂದು ಸಮಿತಿ, ಈ ಸೇವಾ ಸಮಿತಿ ಸ್ಥಾಪನೆಗೆ ಎಷ್ಟು ವರ್ಷ ಆಯಿತು? ಮೂಲವಾಗಿ ಆ ಸ್ಥಾಪನೆದಾಗ ಹೇಗಿತ್ತು, ಈಗ ಹೇಗಿದೆ ಅಂತ? ಮೂಲವಾಗಿ ಒಂದು ಮನೆಯಲ್ಲಿ ಸ್ಥಾಪನೆ ಮಾಡಿದ್ದು. ಸ್ಥಾಪನೆ ಮಾಡುವಾಗಲೂ ಬಡವರ ಚಿಂತನೆಗಾಗಿ ಸರ್ಕಾರಿ ಸ್ಪೆಷಲ್ ಫೆಸಿಲಿಟಿ ಸಿಗಲಿಕ್ಕಾಗಿ ಕೆಲವರು ಕುಡಿತ, ಕೋಳಿ ಜೂಜು ಎಲ್ಲ ಅದರಲ್ಲೇ ಬಿದ್ದಿದ್ರು. ಅದನ್ನು ಸ್ವಲ್ಪ ದುಶ್ಚಟವನ್ನು ಹೋಗಲಾಡಿಸಲಿಕ್ಕಾಗಿ ಅಲ್ಲಿ ಒಂದು ಮನೆಯಲ್ಲಿ ಸೇರಿದೆವು. ಅಲ್ಲಿ ಪ್ರಪ್ರಥಮ ಅಧ್ಯಕ್ಷರು ಕಂಟಿನ್ಯೂ ಮಾಡಲಿ. ಪ್ರಪ್ರಥಮ ಅಧ್ಯಕ್ಷರು ಭೋಜ ಪೂಜಾರಿ ಅಂತ ಅವರು ಆದರು. ಸ್ವಲ್ಪ ಹಣದ ಕೊರತೆ ಅದು ಇದು ತುಂಬ ಇತ್ತು ಅಂತ ಹೇಳಿದರೆ, ಆವಾಗ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಎಲ್ಲ ಬಂದದ್ದಷ್ಟೇ. ಎಲ್ಲ ಗೇಣಿ ಎಲ್ಲ ಕೊಡುವ ಇದರಲ್ಲಿ ಇದ್ದರೆ ಹೊರತು ಆವಾಗ ಆರ್ಥಿಕವಾಗಿ ತುಂಬ ಎಲ್ಲರೂ ನಾಲ್ಕೂರು, ಬಳಂಜ, ತೆಂಕಗಾರಂದೂರು ಆಸುಪಾಸು ಎಲ್ಲ ಬಡವರೇ ಆಗಿದ್ದರು. ಆವಾಗ ಸ್ವಲ್ಪ ಒಬ್ಬರಿಂದಿಬ್ಬರು ಸಹಕಾರ ಕೊಟ್ಟು ಇದನ್ನು ಎಬ್ಬಿಸಲಿಕ್ಕೆ ಶುರು ಮಾಡಿದ್ದೆವು. ಯಾವಾಗ ಸ್ಟಾರ್ಟ್ ಆಯ್ತು? ಯಾವ ಸ್ಟೇಜ್ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ದೀರಿ, ಆಮೇಲೆ ಇವಾಗ ನೀವು ಬಡಂಜಲ್ಲಿ ಕೂಡ ಆಗಿದೆ. ಸೊ ಅಲ್ಲಿಂದ ಇಲ್ಲಿಗೆ ಬದಲಾವಣೆ ಹೇಗೆ ಅಂತ? ಅಲ್ಲಿ ಬದಲಾವಣೆ ಇಲ್ಲ, ಮನೆಯಿಂದ ಅಲ್ವಾ ನೀವು ಹೇಳುದು. ಮತ್ತೆ ಅಲ್ಲಿ ಒಂದು ಸಣ್ಣ ಸ್ಥಳ ಇತ್ತು, ಅದು ಧರಣಪ್ಪ ಪೂಜಾರಿ, ಧರಣಪ್ಪ ಮಾಸ್ಟ್ರ ಅಂತ ಹೇಳ್ತೇವೆ ನಾವು. ಧರಣಪ್ಪ ಮಾಸ್ಟ್ರ ತಂದೆಯ ಜಾಗ ಅದು ಮತ್ತೊಬ್ಬರಿಂದ ಪರ್ಚೇಸ್ ಮಾಡಿ ಸ್ವಲ್ಪ ನಾವೊಂದು ಸಣ್ಣ ಬಿಲ್ಡಿಂಗನ್ನು ಅಲ್ಲಿ ಕಟ್ಟಿದೆವು. ಸಣ್ಣ ಬಿಲ್ಡಿಂಗನ್ನು ಕಟ್ಟಿ ಅದಕ್ಕೆ ನಾವು ಡೊನೇಷನ್ ಮುಖಾಂತರವೇ ಕಲೆಕ್ಷನ್ ಎಲ್ಲ ಮಾಡಿ ಸಣ್ಣ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ನಮ್ಮ ತಿಂಗಳಿಗೊಂದು ಮೀಟಿಂಗು, ನಾರಾಯಣ ಗುರುಗಳ ಪೂಜೆ ಮತ್ತು ಗುರುಪೂಜೆ, ಅದಕ್ಕೆ ಗುರುಪೂಜೆ ಅಂತ ಹೇಳ್ತೇವೆ. ಗುರುಪೂಜೆಯನ್ನು ಮಾಡಿ ಎಲ್ಲ ಜಾತಿಯವರನ್ನು ಕರೆದು ನಾವು ಸಭೆ, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ, ನಾರಾಯಣ ಗುರುಗಳ ಸಂದೇಶವನ್ನು ಎಲ್ರಿಗೂ ಸಾರಲಿಕ್ಕೆ ಸ್ವಾಮಿಗಳನ್ನು ಇನ್ನಿತರನ್ನು ಬರಲಿಕ್ಕೆ ಹೇಳಿ ಸಾರ್ತಾ ಇದ್ದೆವು. ನಮ್ಮಲ್ಲಿ ಹೆಚ್ಚು ವಿಶ್ವಾಸ ಎಲ್ಲರಿಗೂ ಬಂತು. ಬಡವರು, ಶ್ರೀಮಂತರು, ವಿದ್ಯಾವಂತರು, ಅವಿದ್ಯಾವಂತರು, ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬಂದು ಒಡನಾಟಿಗಳಾಗಿ ಇದ್ದೆವು. ನಿಮ್ಮ ಈ ಸೇವಾ ಸಮಿತಿ ಯಾವ ಕ್ಷೇತ್ರಕ್ಕೆಲ್ಲ ಸೀಮಿತ ಸರ್? ಯಾವ ಯಾವ ಕ್ಷೇತ್ರವನ್ನು ಗುರುತಿಸ್ಕೊಂಡವರಿಗೆಲ್ಲ ನೀವು ಸೇವೆಯನ್ನು ಮಾಡ್ತಾ ಇದ್ದೀವಿ? ಅದು ನೋಡಿ, ಫಸ್ಟಿಗೆ ಇದೇ 3 ಗ್ರಾಮ ಯಾವುದು, ಬಳಂಜ, ನಾಲ್ಕೂರು, ತೆಂಕಗಾರಂದೂರು. ಈಗಲೂ ಬಳಂಜ, ನಾಲ್ಕೂರು, ತೆಂಕಗಾರಂದೂರೇ ಅಂತ ಹೇಳಿದ್ರೆ ಇತ್ತಗೆ ಉಂಟು. ನಮ್ಮ ದೊಡ್ಡ ಸಂಘವೇ ಉಂಟೆ. ದೊಡ್ಡ ಸಂಘದಲ್ಲಿಯೂ ನಾನು ಆ ಬಿಲ್ಡಿಂಗ್ ಕಟ್ಟುವಾಗ ಅದು ಎಲ್ಲ ಇದ್ದವರೇ. ಕಾಂಪ್ಲಿಕೇಶನ್ ಅಲ್ಲಿ ಶುರು ಆದ ನಂತರ ಸ್ವಲ್ಪ 1-2 ವರ್ಷ ನಿಂತಿತ್ತು ಅದು. ತದನಂತರ ಇಲ್ಲಿ ಎಬ್ಬಿಸಿದ್ದು ಅದರಿಂದ ಇಲ್ಲಿ ಎಲ್ಲರ ಕಣ್ಣು ಬಳಂಜ, ನಾಲ್ಕೂರು, ತೆಂಕಗಾರಂದರು ಅಂತ ಆಯಿತು. ನಾನು
ಪಂಚಾಯತ್ ಅಧ್ಯಕ್ಷನು ಕೂಡ ಆಗಿದ್ದೆ. ಆದ್ದರಿಂದ ಸ್ವಲ್ಪ ಅದು ಈಸಿ ಆಯಿತು. ನಾನೇನು ಇಲ್ಲಿ ಅಧ್ಯಕ್ಷನಾಗಿ ಆಗಲಿಲ್ಲ. ನಮ್ಮ ನಾರಾಯಣಗುರು ಸ್ವಾಮಿ ಸೇವಾ ಸಂಘ ಬಳಿಂಜ ನಾಲ್ಕೂರು ತೆಂಕಾರೂರು ಈಗ ಇದ್ದದ್ದು, ಅದರಲ್ಲಿ ನಾನು ಗೌರವಾಧ್ಯಕ್ಷನೇ ಆಗಿದ್ದೇನೆ ಅಷ್ಟೇ. ಅಡ್ವೈಸರೇ, ಸಲಹೆಗಾರನಾಗಿದ್ದೇನೆ. ಇನ್ನು ಮುಂದಕ್ಕೆ ಮತ್ತೆ ರಾಜ್ಯ ಪ್ರಶಸ್ತಿ ಸಿಗಬೇಕು ಅಂತ ಆಶಯ ಇದ್ರೆ? ಇದ್ದು ಅದೇ ಮೊನ್ನೆ ಬಂದಿದ್ರು, ಸುಮ್ಮನೆ ಪ್ರಶಸ್ತಿ ಸಿಕ್ಕಿದಂತ ನಮಗೆ ಸಾಕು ಅಂತ ಅಲ್ಲ, ನಮ್ಮ ಸೇವೆ ಸ್ವಲ್ಪ ವಿಸ್ತರಣೆ ಆಗಬೇಕು. ರಾಜ್ಯ ಪ್ರಶಸ್ತಿಗೂ ಅವರು ಕೊಡುವವರು ಇದ್ದರೆ ನಮ್ಮ ಸೇವೆ ಉಂಟಲ್ಲ, ಕೊಡದೇ ಇರಲಿ, ನಿರಂತರ ನಾವು ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ನಾನು ಇಲ್ಲಿ ಎಲ್ಲರೂ ಬಂದಿದ್ರು ಇದು ತರುವಾಗ ಆವಾಗಲೂ ಹೇಳಿದ್ದೇನೆ, ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ನಮ್ಮ ಶಾಸಕರು ದೊಡ್ಡ ಮೊತ್ತದ ಈ ಬಿಲ್ಡಿಂಗಿಗೆ, ಹೊಸದಾಗಿ ಈಗ ಕಟ್ಟಿದಂಥ ಬಿಲ್ಡಿಂಗಿಗೆ ಸಾಧಾರಣ ಒಂದು 50 ಲಕ್ಷದ ಅಷ್ಟು ಅವರು ಹಣವನ್ನು ನಮಗೆ ಕೊಟ್ಟಿದ್ದಾರೆ. ಒಂದೇ ಬಿಲ್ಡಿಂಗಾಗಿ ಅಂತಲ್ಲ, ಬೇರೆ ಬೇರೆ ಇಂಟರ್ಲಾಕ್, ಮತ್ತು ಅಲ್ಲಿ ಬುಲ್ಲಜ್ಜ ಅಂತ ಒಂದು ಭೂತವ ದೈವವ, ಅದರ ಇದರದ್ದೇ ಜಾಗ ಅದು, ಜೀರ್ಣೋದ್ಧಾರಕ್ಕೆಲ್ಲ ಕೊಟ್ಟಿದ್ದಾರೆ. ತುಂಬ ಕೊಡುಗೆ. ಈಗ ಇನ್ನೂ ಕೂಡ ಅಲ್ಲಿ ಎಷ್ಟೋ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಭೋಜನ ವ್ಯವಸ್ಥೆ ಅಲ್ಲಿ ಆಗಬೇಕು ಅಂತ. ಅದು ಈಗ ದಿಢೀರನ್ನೇ ಸರ್ಕಾರ ಚೇಂಜ್ ಆದ್ದರಿಂದ ಅವರಿಗೆ ಅವರ ಅನುದಾನವೇ ಬರಬೇಕೇ ಹೊರತು ಅವರಿಂದ ಇವರಿಂದ ರಾಜ್ಯದಿಂದ ತರಲಿಕ್ಕೆ ಎಲ್ಲ ಸ್ವಲ್ಪ ನಿಧಾನ ಆಗ್ತದೆ. ಮೊನ್ನೆ ಹೇಳಿದ್ದಾರೆ, ಭರವಸೆಯನ್ನು ಈ ಸಲವೂ ಕೊಟ್ಟಿದ್ದಾರೆ. ಅಂದು ನಿಧಾನವಾಗಿ ಖಂಡಿತ ಆಗ್ತದೆ. ಮತ್ತು ಅವರಿಗೂ ಪ್ರೀತಿ ತುಂಬ ಉಂಟು, ನಮ್ಮ ಸಂಘದ ಬಗ್ಗೆ ತುಂಬ ಪ್ರೀತಿ ಉಂಟು. ಹಾಗೆ ಸಿಕ್ಕಿದ್ರೆ ಸಿಗ್ತದೆ, ಮೊದಲು ಕೂಡ ಕೊಟ್ಟಿದ್ದಾರೆ, ಇನ್ನು ಕೂಡ ಸಿಗ್ತದೆ ಅಂತ ನಮ್ಮೆಲ್ಲರ ಭಾವನೆ. ಇದರಲ್ಲಿ ರಾಜಕೀಯ ಇಲ್ಲ. ಅದರ ಒಳಗೆ ಕಾಂಗ್ರೆಸ್, BJP ದಳ, ಈಗ ದಳ ಇಲ್ಲಿಲ್ಲ, ನಾವು ದಳದವರೇ ಆ್ಯಕ್ಚುಲಿ. ಹಾಗೆ ಈಗ ಇಲ್ಲಿ ಪಕ್ಷದ ಭೇದದ ಇದೇ ಇಲ್ಲ, ರಾಜಕೀಯದ ಇದೇ ಇಲ್ಲ, ಅಭಿವೃದ್ಧಿ ಮಾತ್ರ. ಮಾತಿರ್ನಲ್ಲ ಶ್ರಮ ನೆಟ್ಟು ಒರಿಯರೆಂದು ಪಂಡ್ರ ಸಾಧ್ಯ ಸಾಧಾರಣ ಕೆಲ ವರ್ಷದಿಂಚಿ ಸ್ಟಾರ್ಟ್ ಆಗಿ ಒಂದು ಸಂಸ್ಥೆ ಮಸ್ತ್ ಧಾರ್ಮಿಕವಾಡು ಶೈಕ್ಷಣಿಕವಾಡು ಕೆಲವು ಕಾರ್ಯಕ್ರಮಗಳು ಭಾಗಿಯಾದ ಮಾತಿರ್ನಲ್ಲ ಕಷ್ಟ ಕಾರ್ಪಣ್ಯಲೆಗ್ ಹೊಂದಿ ನೀಡಿದವರ ಈ ಒಂಜಿ ಪ್ರಶಸ್ತಿ ಬರ ಕಾರಣ ಇಂಗ್ಲಿ ಮತ್ತೆ ಮಸ್ತ್ ಖುಷಿ ಅವನುಂಟು. ಸಾಧಾರಣ ಬಲೆಂಜ ನಾಲ್ಕೂರು ತೆಂಕಕಾರಂದೂರು ಈ ಮೂಜಿ ಗ್ರಾಮದ ಜನತೆಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಯಾಪಣ್ಣಂದು ಪಂಡ ಒಂಜಿ ಎಲ್ಯ ಸಾಧನೆದ ಕೆಲಸ ಅತ್ತು. ನೆಕ್ಸ್ಟ್ ಮಸ್ತ್ ಹಿರಿಯಕಲ್ನ ಎಂಕ್ಲೇಡ್ ಹಿರಿಯಕಲ್ನ ಸ್ಥಾಪನೆ ಮಲ್ತನಂಚಿನ ಹಿರಿಯಕಲು ಸುಮಾರು ಜನ ಒಳ್ಳೆರಿನಿ. ವಸಂತ ಸಾಲಿ ಅಂಡ್ರ ದಿಪ್ಪು, ಧರಣಪ್ಪ ಮಾಸ್ಟರ್ ದಿಪ್ಪು, ಅಣ್ಣಿ ಅನ್ ಪಂಡ್ಪುಣಾರು, ಬುಕ್ಕ ರಾಮಣ್ಣ ಕರ್ಕೇರು, ಶ್ರೀಧರ್ ಪೂಜಾರಿ ಇಂಚಿತನಕಲ್ನ ಮಸ್ತ್ ಶ್ರಮ ನೆಟ್ಟುಂಡು. ಕೈಟ್ ಕಾಸು ಇಜ್ಜಿಂದ ಅಣ್ಣದಂಡ್ಲ ಅಕಲ್ನ ದುಡಿಮೆದ ಫಲಟ್ಟು ಇಂದಕ್ಕಲು ಪುರ ಅವರ ಕಾರಣ ಇನಿತ್ತೆ ಅಂತೂ ಇನಿತ್ತೆ ಹೆಚ್ಚಿನ ಯುವಶಕ್ತಿದ ಜನಾಂಗದ ಶಕ್ತಿ ಮಸ್ತ್ ಉಂಟು ಇಟ್ಟು ಇತ್ತಿದ. ನಾವು ಅಂದ್ರೆ ನಮ್ಗೆ ಈಗ ಜಿಲ್ಲಾ ಪ್ರಶಸ್ತಿ ಬಂದು ಮಸ್ತ್ ತುಂಬಾ ಖುಷಿ ಆಗಿದೆ. ಹಾಗೆ ನಾವು ತುಂಬಾ ವರ್ಷದಿಂದ ಸಂಘದಲ್ಲಿ ಶ್ರಮ ವಹಿಸುತ್ತೇವೆ. ಮತ್ತೆ ನಾನು ಕೂಡ ಒಂದು 2 ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತೇನೆ. ಸಾಧಾರಣ ನಾನೊಂದು 25-30 ವರ್ಷ ತನಕ 30 ವರ್ಷದ ಮುಂಚೆನೇ ಸಂಘದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈ ಒಂದು ಸೇವಾ ಸಮಿತಿಗೆ ಯಾವ ಒಂದು ಕಾರಣಕ್ಕೋಸ್ಕರ ಸಿಕ್ಕಿರ್ಬೋದು ಅಂತ ನಿಮ್ಮ ಪ್ರಕಾರ? ಕಾರಣ ಅಂದ್ರೆ ನಮ್ಮ ಪೂರ್ವಜರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರಲ್ಲ, ಅವರು ಹಾಕಿಕೊಟ್ಟ ಪ್ರತಿಷ್ಠೆ ಅಲ್ಲಿ ಉಂಟಲ್ಲ, ಒಳ್ಳೆ ಕೆಲಸ ಆಗ್ತುಂಟು. ವರ್ಷಕ್ಕೆಲ್ಲ ಸತ್ಯನಾರಾಯಣ ಪೂಜೆ ಮತ್ತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಆಗ್ತುಂಟು. ಅದರಿಂದ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಗವರ್ಮೆಂಟ್ನವರು ಕೊಟ್ಟಿರ್ಬೋದು ಅಷ್ಟೇ. ಬಡಬಗ್ಗರಿಗೆ, ನಿರ್ಗತಿಕರಿಗೆಲ್ಲ ಸಹಾಯವನ್ನು ಕೊಟ್ಟಿರ್ಬೋದು. ಹೌದು, ಅದು ವರ್ಷ ಕೂಡ ಮಾಡ್ತೇವೆ ನಾವು. ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತೇವೆ. ಮತ್ತೆ ಅದು ದತ್ತಿ ನಿಧಿ ಅಂತ ಒಂದು ಸ್ಕೀಮ್ ಉಂಟು ಅಲ್ಲಿ ನಾವು ನಮ್ಮ ಪೂರ್ವಜರು ಹಿರಿಯರು ಯಾರು ತೀರಿಕೊಂಡು ಹೋದ್ರೆ ಅವರಿಗೆ ಅವರ ಲೆಕ್ಕದಲ್ಲಿ ನಾವು ಇಂತಿಷ್ಟು ಅಂತ ದುಡ್ಡು ನಾವು ಅಲ್ಲಿ ಜಮಾ ಮಾಡ್ತೇವೆ. ಆ ದುಡ್ಡಿನಲ್ಲಿ ಬಡ ಮಕ್ಕಳಿಗೆ
ಮತ್ತೆ ನಿರ್ಗತಿಕರಿಗೆ ಮತ್ತೆ ಸೌಖ್ಯ ಇಲ್ಲದವರಿಗೆ ಎಲ್ಲ ದುಡ್ಡು ಕೊಡ್ತೇವೆ ನಾವು. ಓವರಾಲ್ ಆಗಿ ನಿಮಗೆ ಪ್ರಶಸ್ತಿ ಸಿಕ್ಕಿರೋದು ತುಂಬಾ ಸಂತೋಷ ಆಗಿದೆ. ಸರ್, ನಿಮ್ಮ ಸೇವಾ ಸಮಿತಿಗೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಎಷ್ಟು ಖುಷಿ ಅನಿಸ್ತದೆ? ನಿಮ್ಮ ಶ್ರಮ ಎಂತದ್ದು? ನೀವು ಎಷ್ಟು ವರ್ಷದಲ್ಲಿ ಇದರ ಸಕ್ರಿಯರಾಗಿದ್ದೀರಿ ಸರ್? ಇದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದಲ್ಲಿ ನಾನು ನನ್ನ ತಂದೆ ತುಂಬ ಶ್ರಮಪಟ್ಟು ಇದಕ್ಕೆ ಭಾಗವಹಿಸುತ್ತಾ ಇರ್ತಾರೆ. ಅದರ ನಂತರ ಅವರ ನಂತರ ನಾನು ಕೂಡ ಸಣ್ಣದಾಗಿರುವಾಗಲೇ ಆ ಸಂಘಕ್ಕೆ ನನ್ನ ಕೊಡುಗೆ ಇತ್ತು. ಮತ್ತು ಅವರು ಹೋದ ನಂತರ ಆ ಸಂಘದಲ್ಲಿ ನಾನು ದುಡಿದು ಸಂಘದ ಅಧ್ಯಕ್ಷನಾಗಿ ಆಗಿದ್ದೆ. ಅದರ ನಂತರ ತುಂಬ ನಮಗೆ ಸಂಘ ಸ್ವಲ್ಪ ಸ್ವಲ್ಪ ಮುಂದೆ ಬಂದು ಬೆಳೆಯುತ್ತಾ ಬಂತು. ಅದರಿಂದ ಇತ್ತೀಚೆಗೆ ಭಾರಿ ಒಂದು ದೊಡ್ಡವಾದ ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗಲ್ಲಿ ಈಗ ತುಂಬ ಎಲ್ಲ ಕಾರ್ಯಕ್ರಮಗಳು ವರ್ಷಕ್ಕೆ ನಡೀತಾ ಇದೆ. ಭಾರಿ ಖುಷಿ ಅಂತ ಅನಿಸುತ್ತೆ. ಆದ್ದರಿಂದ ನಮಗೆ ಜಿಲ್ಲಾ ಪ್ರಶಸ್ತಿ ಬಂದದ್ದು ಮನಸ್ಸಿಗೆ ಭಾರಿ ತುಂಬ ಇದಾಗಿದೆ, ಖುಷಿಯಾಗಿದೆ. ಇನ್ನೂ ಕೂಡ ಈ ಸಂಘವನ್ನು ಎತ್ತರಕ್ಕೆ ಬೆಳೆಸಬೇಕು. ಇನ್ನೂ ಕೂಡ ಆ ಸಂಘದಲ್ಲಿ ಬಡವರಿಗೆ ಮತ್ತು ಎಲ್ಲರಿಗೂ ಒಂದು ಸೇವೆ ಆಗಬೇಕು. ನಾವು ಶಾರದೋತ್ಸವವಾಗಿ ಮತ್ತು ಗುರುನಾರಾಯಣ ಪೂಜೆ ಆಗಿ ಮತ್ತು ಮದುವೆ ಸಮಾರಂಭ ಎಲ್ಲ ಅದರಲ್ಲಿ ನಮ್ಮ ಊರವರಿಗೆ ಕೊಡುಗೆ ಉಂಟು. ದಾನ ಧರ್ಮ ಸಂಘದಲ್ಲಿ ನಡೀಬೇಕಂತ ನಮ್ಮ ಒಂದು ಆಸೆ ಉಂಟು. ಇನ್ನೂ ಕೂಡ ಆ ಸಂಘ ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕಂತ ನಮ್ಮ ಕೂಡ ನಾನು ಅದರಲ್ಲಿ ಇನ್ನೂ ಕೂಡ ಹೆಚ್ಚಿನ ದುಡಿಬೇಕು ಅಂತ ಆಸೆ ಉಂಟು. ನಮ್ಮ ಮಕ್ಕಳಿಗೆ ಕೂಡ ಅದೊಂದು ಮಾದರಿಯಾಗಿ ನಮ್ಮ ಊರಿಗೆ ಬಳಂಜ 4 ತೆಂಕಕಾರರೊಂದಿಗೆ ಆ ಸಂಘ ಮಾದರಿಯಾಗಿ ಬೆಳೆದು ನಮ್ಮ ಮಕ್ಕಳು ಕೂಡ ಅದಕ್ಕೆ ಒಳ್ಳೆಯ ರೀತಿಯ ಸೇವೆ ಮಾಡಬೇಕಂತ ನನ್ನೊಂದು ಆಸೆ. ಇದಕ್ಕೆ ಒಂದು 45 ವರ್ಷದ ಇತಿಹಾಸ ಉಂಟು. ಒಂದಕ್ಕೆ ಹಿರಿಯಕ್ಕಲ ಮಸ್ತ್ ಶ್ರಮ ಉಂಟು. ದುಂಬು ಎಂಕ್ಲ ಹಿಡ್ದಿಲ್ಲ ದುಂಬುದಕ್ಕಲ ಮಸ್ತ್ ಶ್ರಮ ಉಂಟು. ಅದಕ್ಕೆ ಎಂಕಲ್ನ ಎಫರ್ಟ್ಲ ಮಸ್ತ್ ಉಂಟು. ಎಂಕಲ್ನ ಪೀರಿಯಡ್ ಏನು ಸದನ ಸಾಲಿಯನ್ನ ಆಟ ಪೀರಿಯಡ್ ಸಂಘನ ಒಂಜಿ ಸರಿಯಾಯಿನ ಒಂಜಿ ನೆಕ್ಕು ಕೊಣತನ ಆಟ ಮಾಡು ಮಸ್ತ್ ಎಂಕಲು ಒಂದು ಪ್ರಯತ್ನ ಬರ್ತದ ಸದನ ಸಾಲಿಯನ್ನ ಎಂಕಲ್ನ ಪೀರಿಯಡ್ ಅಂದ್ ಅದಕ್ಕೆ ಇತ್ತೆದ ಜವನೇರ್ನ ನೆಟ್ಟು ಇತ್ತೆದ ವ್ಯವಸ್ಥೆಯಲ್ಲಿ ಒಂಥರ ಮುಂದುವರಿದಿತ್ತದು. ಇತ್ತೆ ಅಭಿವೃದ್ಧಿ ಅವು ಇತ್ತೆ ದುಂಬುಡ್ದಲ್ಲ ಅಂತೆ ಪ್ರಚಾರ ಜಾಸ್ತಿ ಇತ್ತು ನಡೆದವರು ಅಂಚದು ಒಂದು ಜಾಸ್ತಿ ಒಂದು ತೋಜು ಅಂಚ ದುಂಬುದಕ್ಲ ಶ್ರಮನ ಪಂಡ ಅವು ಪನ್ಪುಣ ಅಂಚಿನತ್ತೆ ಅವು ಅಕ್ಕ ಮಕ್ಳು ತೂದೆ ಇನ್ನೊಂದು ಮಲ್ಪಡತ್ತೆ ಅಂಚೆ ಆ ರೀತಿದ ಶ್ರಮ ಉಂಟು ದುಂಬುದ ಹಿರಿಯಕ್ಕಲ್ನ. ಎನ್ನ ಅಣ್ಣೆ ಧರ್ಣ ಫಾಸ್ಟ್ ಆ ಟೈಮ್ಡು ಅಕ್ಲ ನೋಣೆ ಪೂಜಾರು ಭೋಜಾಮಿನ ಆ ಟೈಮ್ದ ಮಸ್ತ್ ಉಂಡ ಅಂದ್ ಮಸ್ತ್ ಖುಷಿ ಉಂಟು. ಎಂಕ್ಲು ಕಟ್ಟದ ಬಲೆ ಪೈನ ಸಂಸ್ಥೆ ಅಂಚಾದ ಇಪ್ಪನಾಗ ನಂಗೆ ಭಾರಿ ಖುಷಿ ಆಯ್ತು. ನಂದು ಭಾಳ ಒಳ್ಳೆಯ ಸಂತೋಷದ ವಿಷಯ. ನಮಗೆ ರಾಜ್ಯ ಪ್ರಶಸ್ತಿ ಬಂದದ್ದು ಅದು ಅಂದರೆ ನಮ್ಮಿಂದ ಮೊದಲು ತುಂಬ ಜನ ಅಧ್ಯಕ್ಷರುಗಳು ಆದಿದ್ದರು, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದರಿಂದ ನಾವು ಸಲ ಒಳ್ಳೆಯ ಕೆಲಸ ಮಾಡಿದ್ದೇವೆ. ಇದರಿಂದ ರಾಜ್ಯ ಪ್ರಶಸ್ತಿ ಸಿಗಲಿಕ್ಕೆ ಸಾಧ್ಯವಾಯಿತು. ಸಂತೋಷದ ವಿಷಯ. ಈ ನಿಮ್ಮ ಸೇವಾ ಸಮಿತಿ ಮುಖ್ಯವಾಗಿ ಯಾವ ಎಲ್ಲ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದೆ? ನಮ್ಮ ಮುಖ್ಯ ಸೇವೆ ಅಂದರೆ ಎಲ್ಲ ಜನಗಳಿಗೆ ಉಪಕಾರ. ಒಂದು ವಿಷಯದಲ್ಲಿ ಅಲ್ಲಿ ವಿದ್ಯಾರ್ಥಿ ವೇತನ, ಮಕ್ಕಳಿಗೆಲ್ಲ ಪುಸ್ತಕ ಕೊಡುವುದು, ಮತ್ತು ಬಡವರಿಗೆಲ್ಲ ಉಪಕಾರ ಮಾಡುವುದು, ಪ್ರಯೋಜನ ಇಂಥದ್ದೆಲ್ಲ ಕೆಲವು ಹಲವಾರು ಸೇವೆ ನಾವು ಮಾಡಿದ್ದೇವೆ. ಇದರ ಗುರುತಿಸಿಕೊಂಡಿದ್ದಕ್ಕೆ ಖುಷಿ ಅನಿಸ್ತೈತೆ. ಹೌದು, ತುಂಬಾ ಖುಷಿ. ಸರ್, ಫಸ್ಟ್ ಆಫ್ ಆಲ್ ಈಗ ನಿಮ್ಮ ಒಂದು ಸೇವಾ ಸಮಿತಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ? ಎಷ್ಟು ಇದರಿಂದ ನಿಮಗೆ ಸಾರ್ಥಕ ಮನೋಭಾವ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಕೇಳಿದರೆ ನಾವು ಮಾಡಿದಂಥ ಪ್ರಾಮಾಣಿಕ ಸೇವೆಗೆ ಇದೊಂದು ಗೌರವ ಬಂದಂತೆ ಆಗಿದೆ. ಸುಮಾರು 45 ವರ್ಷದಿಂದ ಈ ಭಾಗದ ಬಡ ಜನರ ನಿರ್ಗತಿಕರ ಮತ್ತು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಮುಂದೆ ತರುವಲ್ಲಿ ನಾವು ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆ ಇರುವಾಗ ಈ ಬಂದಂಥ ಈ ಒಂದು ಪ್ರಶಸ್ತಿ ನಮಗೆ ತುಂಬ ಸಂತೋಷ ತಂದಿದೆ. ಈ ಒಂದು ಸೇವಾ ಸಮಿತಿ ಎಷ್ಟು ವರ್ಷದಿಂದ ಈ ಸೇವಾ ಧರ್ಮವನ್ನು ಮಾಡ್ಕೊಂಡು ಬರ್ತಾ ಇದೆ ಸರ್? ಸುಮಾರು 1979ರಿಂದ ನಮ್ಮ ಸಂಘ ಸ್ಥಾಪನೆಯಾಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ನಾವು ಈ ಸಾರ್ವಜನಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ನಿರ್ಗತಿಕರ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಮುಖ್ಯವಾಗಿ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸೇವಾ ಸಮಿತಿಯನ್ನು ನೀವು ಸ್ಥಾಪನೆ ಮಾಡಿದ್ದೀರಾ? ಅಂದರೆ ನಮ್ಮ ಈ ಒಂದು ಏರಿಯಾ ತುಂಬ ಹಿಂದುಳಿದ ಏರಿಯಾ ಆಗಿತ್ತು. ಆದ್ದರಿಂದ ಇಲ್ಲಿರುವಂಥ ಜನರ ಒಂದು ಸಂಘಟನೆ ಮತ್ತು ನಮ್ಮ ಒಂದು ಶೈಕ್ಷಣಿಕವಾಗಿ ಆವಾಗ ಎಲ್ಲ ಅವಿದ್ಯಾವಂತರಿದ್ದು ಆ ಟೈಮ್ನಲ್ಲಿ.
ಎಲ್ಲ ಆ ವಿದ್ಯೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋದು, ಸಂಘಟನೆ ಮಾಡೋದು ಮಾಡುವ ಉದ್ದೇಶದಿಂದ ಈ ಒಂದು ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇವಾಗಲೇ ನಾನು ನಿಮ್ಮ ಜೊತೆ ಮಾತಾಡ್ತಾನೆ ಒಂದು ಹೇಳ್ತಾ ಇದ್ರಿ, ಒಂದು ಮನೆ ಒಂದು ಬೆಂಕಿಗೆ ಆಹುತಿ ಆಯಿತು, ಆ ಸಂದರ್ಭದಲ್ಲಿ ಕೂಡ ನಾವು ಒಂದು ಸೇವೆಯನ್ನು ಮಾಡಿದ್ದೀವಿ ಅನ್ನೋಂಥದ್ದು. ಅದ್ರ ಬಗ್ಗೆ ಒಂದು ಹೇಳೋದಾದ್ರೆ ಸರ್. 1981-82 ಇಸವಿಯಲ್ಲಿ ನಮ್ಮ ಸಂಘ ಸ್ಥಾಪನೆಯಾಗಿ 83ರಲ್ಲಿ ಇಲ್ಲಿ ಒಂದು ಹಳೆ ಬಿಲ್ಡಿಂಗ್ ಕಟ್ಟಿದ್ದೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ನೆರೆಯ ಒಬ್ಬ ಗೋಪಾಲಕೃಷ್ಣ ಭಟ್ರು ಇದ್ದರು, ಬರೇ ಪಾಪದವರು. ಆಗ ಈಗಿನಾಗೆ ನಮ್ಮಲ್ಲಿ ದೊಡ್ಡ ದೊಡ್ಡ ಮನೆ ಇರಲಿಲ್ಲ, ಗುಡಿಸಲ್ನಾಗೆ ಎಲ್ಲರ ಮನೆ ಕೂಡ ಗುಡಿಸಲ್ನಾಗೆ ಆರ್ಥಿಕವಾಗಿ ಭಾರಿ ಹಿಂದುಳಿದ ಪ್ರದೇಶವಾಗಿತ್ತು. ಆಗ ಒಂದು ದಿವಸ ಮಧ್ಯಾಹ್ನ ನಾನು ಶಾಲೆಯಿಂದ ಮನೆಗೆ ಬರುವಾಗ ಅವರ ಮನೆ ಹತ್ತಿರ ಹೋಗಬೇಕು. ಮನೆಗೆ ಶನಿವಾರ ದಿವಸ ಮಧ್ಯಾಹ್ನ ಅಲ್ಲಿ ದಗದಗನೆ ಬೆಂಕಿ ಉರಿತಿತ್ತು. ಅಲ್ಲಿ ಬಂದು ನೋಡ್ತೇನೆ, ಇಡೀ ಮನೆ ಸುಟ್ಟು ಭಸ್ಮವಾಗಿದೆ. ಒಂದು ಮನೆಗೆ ಬೆಂಕಿ ಬಿದ್ದರೆ ಏನಾಗ್ತದೆ ನಿಮಗೆ ಗೊತ್ತುಂಟು. ಈಗಿನ ಹಾಗೆ ಆದರೆ ಈ ಬೇರೆ ಬೇರೆ ಟೈಲ್ಸ್ ಮನೆ ಅಥವಾ ಇಂಥ ಒಂದು ಮನೆ ಬಿಲ್ಡಿಂಗ್ ಆದರೆ ಅಷ್ಟು ಬೇಗ ನಾಶ ಆಗುವುದಿಲ್ಲ. ಆಗ ಮುಳಿದ್ದು ಅದು ಸಂಪೂರ್ಣ ಆ ಮನೆ ನಾಶವಾಯಿತು. ಅವರಲ್ಲಿ ಇದ್ದಂಥ ಅಡಿಕೆ ಇನ್ನಿತರ ಅವರು ಒಬ್ಬ ಸಾಹಿತಿ, ಅವರ ತುಂಬ ಪುಸ್ತಕ ಇತ್ತು, ಒಂದು ಹೆಚ್ಚು ಕಡಿಮೆ 2,000 ಪುಸ್ತಕ ಇತ್ತು ಅವರಲ್ಲಿ. ಇದೆಲ್ಲ ಬೆಂಕಿಗೆ ಬೆಂಕಿ ಸುಟ್ಟೋಯ್ತು. ಆಗ ಆ ಗೋಪಾಲಕೃಷ್ಣ ಭಟ್ರು ಇರಲಿಲ್ಲ, ಅವರ ತಂಗಿ ಮತ್ತು ಅವರ ಮಿಸ್ಸಸ್ ಮಾತ್ರ ಮನೆಯಲ್ಲಿದ್ದರು. ನಾನು ಬಂದು ನೋಡ್ತೇನೆ, ಎಲ್ಲ ಸುಟ್ಟು ನಾಶ ಆಗಿದೆ. ಆಗ ನಮಗೆ ತುಂಬ ದುಃಖ ಆಯಿತು. ಮನೆಗೆ ಹೋದಾಗ ಕೂಡ ಮನೆಯಲ್ಲಿ ಕೂಡ ನನಗೆ ಊಟ ಮಾಡಲಿಕ್ಕೆ ಆಗಲಿಲ್ಲ. ಆಗ ರಿಟರ್ನ್ ಅಲ್ಲಿ ಬಂದು ಮಾತನಾಡಿದಾಗ ಮತ್ತೆ ಅವರೇ ಆ ಮನೆಯನ್ನು ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಸಂಪೂರ್ಣ ನಾಶ ಆಗಿದೆ. ಹಾಗೆ ನಾವು ನಮ್ಮ ಸಂಘದ ಎಲ್ಲ ಸದಸ್ಯರನ್ನು ಅದೇ ದಿವಸ ಸಂಜೆ ಕರೆದೆ, ನಮ್ಮ ಮೊದಲನೇ ಬಿಲ್ಡಿಂಗಿಗೆ ಕರೆದು ನಾವು ಇದರ ಬಗ್ಗೆ ಏನಾದರೂ ಮಾಡುವ ಅಂತ ಅವರಲ್ಲಿ ಚರ್ಚೆ ಮಾಡಿದಾಗ ಎಲ್ಲರೂ ಒಟ್ಟಾಗಿ ನಾವು ಆ ಮನೆಯನ್ನೇ ಕಟ್ಟಿಕೊಡುವ, ಅವರಿಗೆ ಯಾವುದೇ ರೀತಿಯ ಬರ್ಡನ್ ಆಗದೆ ಆ ಮನೆಯನ್ನು ಸಂಪೂರ್ಣವಾಗಿ ನಾವು ಕಟ್ಟಿ ಆ ಮನೆಯಲ್ಲಿ ಅವರನ್ನು ಕೂತ್ಕೊಳಿಸುವ ಹಾಗೆ ಮಾಡುವ ಅಂತ ನಮ್ಮ ಎಲ್ಲ ಸದಸ್ಯರು ಅದಕ್ಕೆ ನಮಗೆ ಸಹಾಯ ಮಾಡಿದರು. ಆಗ ಈಗಿನಾಗಿ ನಮ್ಮಲ್ಲಿ ಫೋನ್ ಇರಲಿಲ್ಲ, ಮಾಧ್ಯಮ ಇಲ್ಲ, ಒಬ್ಬರಿಗೆ ಮೆಸೇಜ್ ಕೊಡೋದು ಕೂಡ ಕಷ್ಟ ಆಗಿತ್ತು. ಆಗ ನಮ್ಮ ಬಯಲಿಗೆ ಒಬ್ಬರು ಲೀಡರ್ ಇತ್ತು. ಎಲ್ಲ ಬಯಲಿನ ಲೀಡರ್ನಲ್ಲಿ ವಿಷಯ ತಿಳಿಸಿ ನಾವು ಒಟ್ಟಾಗಿ ಎಲ್ಲರೂ ಆ ಮನೆ ಕಟ್ಟಿಕೊಡುವಂಥ ತೀರ್ಮಾನಕ್ಕೆ ಬಂದು ಮರುದಿವಸ ಆ ಸುಟ್ಟ ಮನೆಯಲ್ಲಿ ನಾವು ಸೇರಿದೆವು. ಎಲ್ಲ ಸೇರಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟರು. ನಮ್ಮ ಎಲ್ಲರೂ ಕೂಡ ಅವರವರ ಮನೆಯಲ್ಲಿದ್ದಂಥ ಅದಕ್ಕೆ ಏನು ಬೇಕು, ಈಗ ನಮ್ಮ ಸಟ್ಟಿ ಬೇಕು ಅಂದರೆ ಇದರಲ್ಲಿ ತೆಂಗಿನದ್ದು, ಅದೇ ರೀತಿ ಅಡಿಕೆ ಮರ ಅಥವಾ ಇನ್ನು ಗುಡ್ಡೆಯಲ್ಲಿ ಬೇಕಾದಂಥ ಬೇರೆ ಬೇರೆ ಸಾಮಗ್ರಿಗಳನ್ನು ಅವರವರೇ ತಂದು, ಅಲ್ಲಿ ಬಂದವರೆಲ್ಲ ಅದಕ್ಕೆ ಬೇಕಾದ ಪರಿಕ್ರಮ ಏನುಂಟ ಅದನ್ನೆಲ್ಲ ಅವರವರೇ ತಂದು ಆ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೆವು. 2 ದಿವಸದಲ್ಲಿ ಆ ಮನೆ ಸಂಪೂರ್ಣವಾಗಿ ಅವರಿಗೆ ಕಟ್ಟಿಕೊಟ್ಟಿದ್ದೇವೆ. ಅಂದರೆ ಎಲ್ಲ ನಮ್ಮ ಶ್ರಮದಿಂದ, ಅವರಿಂದ ಏನೂ ನಾವು ಪ್ರಯೋಜನ ಪಡೆಯಲಿಲ್ಲ ಅಥವಾ ನಾವು ನಮ್ಮ ಸದಸ್ಯರಿಗೂ ಕೂಡ ನಾವು ಏನು ಕೊಡಲಿಲ್ಲ. ಪ್ರತಿಯೊಬ್ಬರು ತ್ಯಾಗ ಮನೋಭಾವದಿಂದ ಆ ಒಂದು ಮನೆಯನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದು ನಾವು 45 ವರ್ಷದಲ್ಲಿ ಮಾಡಿದಂಥ ಬೇರೆ ಬೇರೆ ಸೇವಾ ಕಾರ್ಯಕ್ರಮ ಇರ್ಬೋದು, ಅದರಲ್ಲಿ ಕೂಡ ನಮಗೆ ಅತಿ ಸಂತೋಷವಾದಂಥ ಒಂದು ಆ ಸೇವಾ ಕೆಲಸ ಅಂದರೆ ಗೋಪಾಲಕೃಷ್ಣ ಭಟ್ರಿಗೆ ನಾವು ಕಟ್ಟಿಕೊಟ್ಟಂಥ ಮನೆ. ಯಾಕಂತ ಕೇಳಿದ್ರೆ ನಾವು ಆವಾಗ ಅವರಿಗೆ ಮನೆಯನ್ನು ಕಟ್ಟಿಕೊಡೋದಿದ್ದರೆ ಸಂಪೂರ್ಣವಾಗಿ ಅವರಿಗೆ ಊರನ್ನೇ ಬಿಡಬೇಕಾದಿತ್ತು, ಬಿಡುವಂಥ ಸಂದರ್ಭ ಬರ್ಬೋದಿತ್ತು. ಯಾಕೆಂತ ಕೇಳಿದ್ರೆ ಅವರಲ್ಲಿ ಪುನಃ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಆದಾಯ ಇಲ್ಲ. ಹಾಗೆಂತ ಮಾಡೋದು, ಏನು ಮಾಡಿ ಉಪಾಯ ಇಲ್ಲ. ಆಗ ನಾವು ಅವರಿಗೆ ಆ ಮನೆಯನ್ನು ಕಟ್ಟಿಕೊಟ್ಟು ಒಂದು ತಿಂಗಳಿಗೆ ಅವರಿಗೆ ಬದುಕಲಿಕ್ಕೆ ಬೇಕಾದಂಥ ಎಲ್ಲ ಏನು ಅಕ್ಕಿ ಇರ್ಬೋದು, ಇತರ ಸಾಮಗ್ರಿ ಇರ್ಬೋದು, ಬಟ್ಟೆ ಬರೆ ಇರ್ಬೋದು, ಅದನ್ನೆಲ್ಲ ಒದಗಿಸಿಕೊಟ್ಟು ಅವರನ್ನು ಮತ್ತೊಮ್ಮೆ ಆ ಮನೆಯಲ್ಲಿ ಕೂತ್ಕೊಳ್ಳುವಂಥ ಮಾಡಿದ್ದು ಅದು ನಮಗೆ ಅತಿ ಸಂತೋಷವಾದ ವಿಚಾರ. ನಾವು ಮಾಡಿದಂಥ ಸೇವೆಯಲ್ಲಿ ಅತ್ಯಂತ ದೊಡ್ಡ ಸೇವೆ ಅಂತ ನಾವು ಗಮನಿಸಿದ್ದೇವೆ. ಇದ್ರ ಜೊತೆ ಬೇರೆ ಬೇರೆ ಯಾವ ಸೇವೆ ನಿಮಗೆ ತುಂಬಾ ನೆಮ್ಮದಿ ಕೊಟ್ಟಿದೆ ಅಂತ, ಈ ಒಂದು ಬೇರೆ ಯಾವ ಸೇವೆ ನಿಮಗೆ ತುಂಬಾ ಖುಷಿ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ ಅಂದರೆ ಆಗ ಸುಮಾರು 45 ವರ್ಷಕ್ಕಿಂತ ಮೊದಲು ಈಗಿನಾಗೆ ವೆಹಿಕಲ್ ಇಲ್ಲ, ಈಗಿನಾಗೆ ತಿಳಿದವರು ಭಾರಿ ಕಡಿಮೆ, ಎಲ್ಲ ಬಡವರು ಮತ್ತು ಅವಿದ್ಯಾವಂತರು. ಏನಾದರೂ ಒಬ್ಬರಿಗೆ ಕಾಯಿಲೆ ಬಂದರೆ ಅವರಿಗೆ ಎಲ್ಲ ಬೆಳ್ತಂಗಡಿವರೆಗೆ ಅವರು ಬರುವುದೇ ಕಷ್ಟ ಡಾಕ್ಟ್ರಲ್ಲಿ. ಅಂಥ ಸಂದರ್ಭದಲ್ಲಿ ಏನಾದರೂ
ಕೆಲವು ದೊಡ್ಡ ದೊಡ್ಡ ಅವರಿಗೆ ಕಾಯಿಲೆ ಬಂದಾಗ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ಅವರ ಮನೆಗೆ ತೆರಳಿ, ಅಲ್ಲಿ ಜಾತಿ ಮತ ಪಂಥ ಯಾವುದನ್ನು ನೋಡಲಿಲ್ಲ ನಾವು, ಅವರ ಮನೆಗೆ ತೆರಳಿ ಅವರ ಕಷ್ಟ ಸುಖವನ್ನು ಕೇಳಿಕೊಂಡು ಅವರಿಗೆ ಒಂದು ವೇಳೆ ಮಂಗಳೂರು ಆಸ್ಪತ್ರೆಗೆ ಹೋಗ್ಬೇಕಂತಾದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೆವು. ನಮ್ಮಲ್ಲಿ ಯಾರಾದರೂ ಸದಸ್ಯರು ಅವರನ್ನು ಮುಖ್ಯವಾಗಿ ವೆನ್ಲಾಕ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಡಾಕ್ಟ್ರಲ್ಲಿ ಮಾತನಾಡಿ ಅವರಿಗೆ ಏನು ಬೇಕು ಅದನ್ನು ನಮ್ಮಿಂದ ಸಾಧ್ಯವಾಗುವಷ್ಟು ಕೊಡಿಸುವಲ್ಲಿ ಪ್ರಯತ್ನ ಮಾಡಿದ್ದೇವೆ. ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಕಾಯಿಲೆಯಿಂದ ನರಳುವವರಿಗೆ ಬೇಕಾದಂಥ ಅವರನ್ನು ಮದ್ದು ಮಾಡುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡಿದ್ದೇವೆ. ಆಗ ಈಗಿನಾಗೆ ಈಗಾದರೆ ಎಲ್ಲ ವ್ಯವಸ್ಥೆ ಉಂಟು, ಒಂದು ಫೋನ್ ಉಂಟು, ವೆಹಿಕಲ್ ಉಂಟು, ಇಮಿಡಿಯೇಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಆ ಸಂದರ್ಭದಲ್ಲಿ ಯಾವ ವ್ಯವಸ್ಥೆ ಕೂಡ ಇರಲಿಲ್ಲ. ಇಲ್ಲಿ ಫೋನ್ ಇಲ್ಲ, ವೆಹಿಕಲ್ ಇಲ್ಲ, ಯಾವುದಿಲ್ಲದಾಗ ಒಬ್ಬ ಬಡವರಿಗೆ ಅಂಥ ಪರಿಸ್ಥಿತಿ ಬಂದಾಗ ಅವರಿಗೆ ಮಂಗಳೂರಿಗೆ ಹೋಗಿ ಮದ್ದು ಮಾಡೋದು, ಔಷಧಿ ಕೊಡೋದು, ಡಾಕ್ಟರ್ ಮೀಟ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಆಗ ಮಿಡ್ಲ್ ಮೇಲೆ ಆಗಿ ನಮ್ಮ ಸಂಘ ಅವರಿಗೆ ಸಹಾಯವನ್ನು ಮಾಡ್ತಾ ಬಂದಿದೆ. ನಾವು ಇದೀಗ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಇನ್ನು ಮುಂದೆ ನಿಮ್ಮ ಒಂದು ಆಸೆ ಏನು ಅಂತ? ಅಂದರೆ ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡುವವರಲ್ಲ, ಈ ಮೊದಲು ಕೂಡ ಮಾಡಲಿಲ್ಲ, ಪ್ರಶಸ್ತಿ ಮಾಡೋದಲ್ಲ. ಮಾಡಿದಾಗ ಪ್ರಶಸ್ತಿ ಸಿಕ್ಕಿದ್ರೆ ತುಂಬ ಸಂತೋಷ. ನಮ್ಮ ಪ್ರಶಸ್ತಿ ಬಂದದ್ದು ತುಂಬ ಸಂತೋಷ ಆಗಿದೆ. ನಮ್ಮದು ಏನಂದರೆ ಸೇವಾ ಮನೋಭಾವ, ನಿರ್ಗತಿಕರ ಸೇವೆ ಮಾಡೋದು, ಬಡ ಜನರ ಸೇವೆ ಮಾಡೋದು, ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದವರ ಅವರಿಗೆ ಸಹಾಯ ಮಾಡೋದು, ಅವಿದ್ಯಾವಂತರ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂತರುವಂಥ ಕೆಲಸವನ್ನು ಮಾಡೋದು ನಮ್ಮ ಕೆಲಸ. ಆದರೆ ಮುಂದೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಇನ್ನಿತರ ಯಾವುದು ಪ್ರಶಸ್ತಿ ಇರ್ಬೋದು, ಅದು ನಮ್ಮ ಪ್ರಾಮಾಣಿಕ ಸೇವೆಯನ್ನು ಮೆಚ್ಚಿ ಕೊಟ್ಟರೆ ತುಂಬ ಸಂತೋಷ. ಇದೀಗ ನಮ್ಮ ಜೊತೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಪಿ ಕೋಟನ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್, ನೀವಾಗೆ ಕೂತು ಅಲ್ಲಿ ಒಂದು ಅವಾರ್ಡ್ನ ಸ್ವೀಕಾರ ಮಾಡಿದರೆ ಎಷ್ಟು ಖುಷಿ ಕೊಟ್ಟು ಸರ್ ನಿಮಗೆ? ಈ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ತುಂಬ ಖುಷಿ ಕೊಟ್ಟಂಥ ಒಂದು ವಿಚಾರ. ನಮಗೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ, ಸಾಧಿಸುವ ಛಲ ಇದ್ದಾಗ ಮಾತ್ರ ನಾವು ಯಾವುದಾದ್ರೂ ವ್ಯವಸ್ಥೆಗೆ ನಾವು ನಿರ್ಮಾಣ ಮಾಡ್ಬೋದು ಅನ್ನುವಂಥದ್ದು ನಮ್ಮ ಒಂದು ನಂಬಿಕೆ. ಅದೃಷ್ಟಿಯಲ್ಲಿ ಬಳಂಜ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಕಳೆದ 45 ವರ್ಷಗಳಿಂದ ನಿರ್ಗತಿಕರ ಸೇವೆ ಇರ್ಬೋದು, ಬಡಜನರ ಸೇವೆ ಇರ್ಬೋದು, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ತೊಡಗಿಸಿಕೊಂಡಿದೆ. ಆ ದೃಷ್ಟಿಯಲ್ಲಿ ಅರ್ಹವಾಗಿ ನಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಅತ್ಯಂತ ಖುಷಿ ಮತ್ತು ಸಂಭ್ರಮವಿದೆ. ಇನ್ನೊಂದು, ಈ ಒಂದು ಪ್ರಶಸ್ತಿ ಸಿಕ್ಕಿದಾಗ ಮತ್ತಷ್ಟು ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಯಾವ ರೆಸ್ಪಾನ್ಸಿಬಿಲಿಟಿ ನೀವು ಮುಂದಿಸ್ಕೊಂಡು ಹೋಗ್ಬೇಕು ಅಂತ ಇದ್ದೀರಾ? ಈಗಾಗಲೇ ನಮಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಾವು ಸಂತೋಷ ಕೊಡುವಂಥದ್ದು. ಆದರೆ ಇನ್ನು ಮುಂದೆ ಈ ಪ್ರಶಸ್ತಿಯಿಂದ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕಂದರೆ ಇಷ್ಟರ ತನಕ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲಿ ಕೆಲಸ ಮಾಡುವವರು ಇರುವಂಥದ್ದು, ಆದರೆ ಇನ್ನೂ ಜವಾಬ್ದಾರಿ ನಮಗೆ ಜಾಸ್ತಿ ಇದೆ. ಹಾಗಾಗಿ ಸಮಾಜದಲ್ಲಿ ಒಂದು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕು, ನಮ್ಮ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ಇನ್ನಷ್ಟು ಈ ಸಮಾಜದಲ್ಲಿ ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಿ ಕೆಲಸ ಮಾಡುವಂಥ ನಮಗೆ ಜವಾಬ್ದಾರಿ ಹೆಚ್ಚಿದೆ. ಆ ದೃಷ್ಟಿಯಲ್ಲಿ ಇನ್ನಷ್ಟು ನಾವು ಕೆಲಸವನ್ನು ಮಾಡಲಿಕ್ಕೆ ಈ ಪ್ರಶಸ್ತಿ ನಮಗೆ ಪ್ರೇರಣೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಉಳಿದ ಸಂಘ ಸಂಸ್ಥೆ ಸೇವಾ ಸಮಿತಿಗಿಂತ ನಿಮ್ಮ ಈ ಸೇವಾ ಸಮಿತಿ ತುಂಬ ವಿಶೇಷ ಯಾಕೆ? ಈಗಾಗಲೇ ನಮ್ಮ ಗೌರವ ಅಧ್ಯಕ್ಷರು ಧರ್ನಪ್ಪ ಪೂಜಾರಿ ಅವರು ಈ ಸಂಘದ ಗೌರವ ಅಧ್ಯಕ್ಷರು, ಶ್ರೀ ಕೆ ವಸಂತ ಸಾಲಿನಿ ಸಂಘದ ಗೌರವ ಮಾರ್ಗದರ್ಶಕರು. ಹಾಗಾಗಿ ಸುಮಾರು 17 ಅಧ್ಯಕ್ಷರನ್ನು ಪಡೆದಂಥ ಈ ಒಂದು ಸಂಘ, ಈಗಾಗಲೇ ನಾವು ಸಂಘದ ವತಿಯಿಂದ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ಕ್ಷೇತ್ರ, ಕಲೆ, ಇನ್ನಿತರ ಎಲ್ಲ ಕ್ಷೇತ್ರಗಳಿಗೆ ನಾವು ಸೇವೆಯನ್ನು ನೀಡ್ತಾ ಬರ್ತಿದ್ವಿ. ಅದರೊಟ್ಟಿಗೆ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿದ್ಯಾರ್ಜನೆ ನೀಡುವಂಥ ಕೆಲಸವನ್ನು ಬರ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಕೆಲಸವನ್ನು ನಾವು ಮಾಡಬೇಕು. ನಮ್ಮದು ವಿಭಿನ್ನ, ಯಾಕಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವಂಥ ಆ ವಿಶ್ವಮಾನವ ಸಂದೇಶವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ಶ್ರದ್ಧೆಯಿಂದ ಪಾಲಿಸಿಕೊಡುವಂಥ ಒಂದು ಸಂಘ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಬಳಂಜ. ಅದರಲ್ಲಿ ವಿಶೇಷವಾಗಿ ನಾವು ವಿದ್ಯೆಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ ಸಂಘಟನೆಗೆ ಒಂದಷ್ಟು ಶಕ್ತಿ ಕೊಡುವಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ನೀವು ನೋಡಿರ್ಬೋದು, ನಾವು ಕಳೆದ 2 ವರ್ಷದಿಂದ ವೈಭೋಗದ ಶ್ರೀ ಶಾರದೋತ್ಸವವನ್ನು ನಾವು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಸುಮಾರು 500 ಭಜಕರು ಕೂಡ ಇಲ್ಲಿ ಭಜನೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಈ ಸಂಘದಲ್ಲಿ ಕಳೆದ 45 ವರ್ಷಗಳಿಂದ ಗುರುಪೂಜೆಯನ್ನು ನಿರಂತರವಾಗಿ ನಡೆಸ್ತಾ ಬರ್ತಿದೆ. ಬೊಲ್ಲಜ್ಜ ದೈವದ ಅಗೆಲು ಸೇವೆ ಆಗ್ತಾ ಇದೆ. ಅದರೊಟ್ಟಿಗೆ ಸಾಧಕರನ್ನು ಗುರುತಿಸುವಂಥ ಕೆಲಸ ಆಗ್ತಿದೆ. ಒಂದಷ್ಟು
ಕ್ರೀಡಾಕೂಟ ಆಗ್ತಾ ಇದೆ. ಈ ಒಂದು ಕ್ಷೇತ್ರ ಇದ್ದ ನಮಗೆ ಇದು ಒಂದು ಶ್ರದ್ಧಾ ಕೇಂದ್ರ ಇದ್ದಾಗೆ. ಯಾಕಂದರೆ ಇಲ್ಲಿ ನಿರಂತರ ಪೂಜೆ ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದೆ. ಅದೃಷ್ಟಿಯಲ್ಲಿ ಕುಣಿತ ಭಜನೆ ಇಲ್ಲಿ ಪ್ರಾರಂಭವಾಗಿದೆ. ಧರ್ಮ ಶಿಕ್ಷಣದ ಒಂದು ಕೆಲಸ ಆಗ್ತಾ ಉಂಟು. ಗುರುಪೂಜೆ ಆಗ್ತಾ ಇದೆ. ಅದರೊಟ್ಟಿಗೆ ಕ್ರೀಡಾಕೂಟ ಆಗ್ತಿದೆ, ಭಜನೆ ಆಗ್ತಾ ಇದೆ, ಯೋಗ ತರಬೇತಿ ಶಿಬಿರ ಕೂಡ ಇಲ್ಲಿ ನಡೀತಾ ಇದೆ. ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಆಗ್ತಿದೆ. ಆದ್ದರಿಂದ ನಮಗೆ ಜವಾಬ್ದಾರಿ ಕೂಡ ಹೆಚ್ಚಿದೆ. ಇದು ನಮ್ಮ ವಿಭಿನ್ನತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಯಾರ ಸಹಕಾರವನ್ನು ನೀವು ಸ್ಮರಿಸೋಕೆ ಇಷ್ಟಪಡ್ತೀರಿ? ನಾನು ವಿಶೇಷವಾಗಿ ಈ ಸಂಘದ ಕಟ್ಟಿ ಬೆಳೆಸಿದ 17 ನಮ್ಮ ಅಧ್ಯಕ್ಷರಿದ್ದಾರೆ. ವಿಶೇಷವಾಗಿ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಧರ್ನಪ್ಪ ಪೂಜಾರಿ. ಅವರೊಂದು ದೊಡ್ಡ ಆಳದ ಮರ ಇದ್ದಂತೆ. ಎಲ್ಲ ವ್ಯವಸ್ಥೆಗೆ ಅವರು ನಮಗೆ ಬೆನ್ನೆಲುಬು. ರೈತ ನಮ್ಮ ದೇಶದ ಬೆನ್ನೆಲುಬಾದರೆ ನಮ್ಮ ಸಂಘದ ಬೆನ್ನೆಲುಬು ಧರ್ನಪ್ಪ ಪೂಜಾರಿ ಅವರು. ಅವರ ಮಾರ್ಗದರ್ಶನ ನಾವು ಇಟ್ಕೊಂಡು ನಾವು ಹೋಗ್ತಿರುವಂಥದ್ದು. ಅದರೊಟ್ಟಿಗೆ ನಮಗೆ ಗೌರವ ಮಾರ್ಗದರ್ಶಕರಾಗಿ ಶ್ರೀ ಕೆ ವಸಂತ ಸಾಲಿಯನ್ ಅವರೆಲ್ಲ ನಮಗೆ ಏನೇ ಇದ್ದರೂ ತಪ್ಪು ಸರಿಗಳನ್ನು ತಿದ್ದಿಯಲುವಂತಹ ಒಬ್ಬ ದೊಡ್ಡ ಜವಾಬ್ದಾರಿತ ವ್ಯಕ್ತಿ ವಸಂತ ಸಾಲಿಯನ್ ಅವರು. ವಿಶೇಷವಾಗಿ ಈ ಸಂಘ 2021ರಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಾವು ಸಂಘವನ್ನು ನಿರ್ಮಾಣ ಮಾಡಿ, ಆವಾಗ ಅಧ್ಯಕ್ಷರಾಗಿದ್ದವರು ನನ್ನ ಸಹೋದರರು ಪ್ರವೀಣ್ ಕುಮಾರ್ ಎಚ್ ಎಸ್ ಅಂತ, ಅವರ ನೇತೃತ್ವದಲ್ಲಿ ಈ ಸಂಘ 1 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಸಮುದಾಯ ಭವನವನ್ನು ಕೂಡ ನಾವು ನಿರ್ಮಾಣವನ್ನು ಮಾಡಿದ್ದೇವೆ. ಹಾಗಾಗಿ ಸಂತೋಷ್ ಸಾಲಿಯನ್ ಕಾಪಿನಾಡಕ್ಕೆ ಇರ್ಬೋದು, ಒಂದಷ್ಟು ಹಿರಿತಲೆಗಳಿದ್ದಾರೆ. ನೋಣಯ್ಯ ಪೂಜಾರಿ ಎಲ್ಲಿಟ್ಟು ಇರ್ಬೋದು, ದಿವಂಗತ ಶ್ರೀಧರ ಪೂಜಾರಿ ಅಲ್ಲಿಂದ ಇರ್ಬೋದು. ಸುಮಾರು ಎಲ್ಲರ ಒಂದು ಕೂಡುವಿಕೆಯಿಂದ, ಎಲ್ಲರ ಒಂದು ಮಾರ್ಗದರ್ಶನದಿಂದ ಎಲ್ಲರೊಟ್ಟಿಗೆ ಸೇರಿ ಸಂಘವನ್ನು ಅತ್ಯಂತ ಗಟ್ಟಿಯಾಗಿ ನಾವು ಬೆಳೆಸಿದ್ದೇವೆ ಅಂತ ಹೇಳಿ ಖುಷಿ ಆಗ್ತದೆ. ನೀವು ಈಗ ಅಧ್ಯಕ್ಷರಾಗಿ ನಿಮ್ಮ ಕೆಲಸ ಕಾರ್ಯ ಆಗಿರ್ಬೋದು, ನಿಮಗೆ ಇವತ್ತು ಇದರ ಬಗ್ಗೆ ಎಷ್ಟು ಖುಷಿ ಇದೆ, ಎಷ್ಟು ಆತ್ಮತೃಪ್ತಿ ಇದೆ? ನನಗೆ ಈ ಸಂಘದ ಅಧ್ಯಕ್ಷ ಅವಧಿಯಲ್ಲಿ ನಾನು ಕಳೆದ ವರ್ಷ ಅಧ್ಯಕ್ಷ ಸ್ಥಾನವನ್ನು ಇಲ್ಲಿ ಅಲಂಕರಿಸಿದ್ದೆ. ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ದೇನೆ. ನನ್ನ ಅಧ್ಯಕ್ಷ ಅವಧಿಯಲ್ಲಿ ತುಂಬ ಕೆಲಸ ಕಾರ್ಯಗಳು ಆಗ್ತಾ ಇದೆ, ಇನ್ನೂ ಕೂಡ ಆಗಲಿಕ್ಕೆ ಬಾಕಿ ಇದೆ. ಈಗಾಗಲೇ ನಾವು ಎಲ್ಲರ ಮಾರ್ಗದರ್ಶನವನ್ನು ತೆಗೆದುಕೊಂಡದ್ದು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಆದರೆ ನಮ್ಮ ಖಾಲಿ ಒಂದೇ ಜಾತಿಗೆ ಸೀಮಿತ ಆದಂಥ ಈ ಸಂಘ ಅಲ್ಲ, ಸರ್ವರನ್ನು ಪ್ರೀತಿಸುವಂಥ ಈ ಸಂಘ, ಸರ್ವರನ್ನು ಕೂಡ ಕೂಡಿಸಿಕೊಂಡು ಕೆಲಸ ಮಾಡುವಂಥದ್ದು ಈ ಸಂಘ. ಎಲ್ಲರನ್ನು ಹೇಗೆ ಬ್ರಹ್ಮಶ್ರೀ ನಾರಾಯಣ ಗುರು ಹೇಳಿದ್ದಾರೆ, ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರ, ಅದೇ ರೀತಿ ಅದನ್ನೇ ಪಾಲಿಸಿಕೊಂಡು ಎಲ್ಲರನ್ನು ಎಲ್ಲ ಕಾರ್ಯಕ್ರಮಗಳಿಗೆ ಸೇರಿಸಿಕೊಂಡು ನಾವು ಹೋಗ್ತಿರುವಂಥದ್ದು ಈ ಸಂಘ. ಆದ್ದರಿಂದ ನನಗೆ ಯಾವುದೇ ಇಲ್ಲಿ ಕೆಲಸ ಮಾಡುವಾಗ ಊರವರ, ನಮ್ಮ ತಾಲೂಕಿನಾದ್ಯಂತ ಎಲ್ಲ ಕಡೆಗಳಿಂದ ಕೂಡ ಅತಿ ಹೆಚ್ಚಿನ ಪ್ರೋತ್ಸಾಹ ಸಹಕಾರ ಸಿಕ್ಕಿದೆ. ವಿಶೇಷವಾಗಿ ನಮ್ಮ ಇಲ್ಲಿನ ಊರಿನ ಜನಗಳು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಸಂಘದಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಏನಿದ್ರು ನಮಗೆ ತಿಳಿಸ್ತಾರೆ. ಅದು ನಮಗೆ ಅತ್ಯಂತ ಸಂತೋಷ ಕೊಡುವಂಥದ್ದು. ಈ ಪ್ರಶಸ್ತಿ ಸಿಗುವಂಥ ನಿರೀಕ್ಷೆ ನಿಮಗಿತ್ತಾ? ಈ ಪ್ರಶಸ್ತಿ ಸಿಗುವಂಥ ನಿರೀಕ್ಷೆ ನನಗಿತ್ತು. ಯಾಕಂದರೆ ನಮ್ಮ ಸಂಘ ಸಾಧನೆ ಮಾಡಿದೆ. ನಾನು ಆವಾಗಲೇ ಹೇಳಿದಾಗ ಸುಮಾರು 45 ವರ್ಷಗಳಿಂದ ಕೂಡ ವಿಭಿನ್ನವಾದ, ವಿನೂತನ, ವಿಶಿಷ್ಟವಾದಂಥ ಸಾಧನೆ ಮಾಡಿದಂಥ ಸಂಘ. ಆದ್ದರಿಂದ ಈ ಪ್ರಶಸ್ತಿ ಬರಬಹುದು ಅನ್ನುವಂಥ ನನಗೆ ಮಾಹಿತಿ ಇರಲಿಲ್ಲ. ಆದರೂ ಸಿಗ್ಬೋದು ಅನ್ನುವಂಥ ಒಂದು ಆಸೆ ಇತ್ತು, ಸಿಗಲೇಬೇಕಂತ. ಯಾಕಂದರೆ ಇಷ್ಟು ಕೆಲಸ ಮಾಡಿದ ಸಂಘ ಅವನು ಜಿಲ್ಲಾಡಳಿತ ಇವತ್ತು ಗುರುತಿಸಿದೆ. ಹಾಗಾಗಿ ಖುಷಿ ಇದೆ. ಮುಂದೆ ರಾಜ್ಯ ಗುರುತಿಸಬೇಕು ಅನ್ನೋಂಥ ಆಸೆ ಖಂಡಿತವಾಗಿ ಇದೆ. ನಮ್ಮ ಸಂಘದ ಸಾಧನೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಗುತ್ತದೆ. ಯಾಕಂದರೆ ನಾವು ಅಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಎಲ್ಲರ ಸಹಕಾರದಿಂದ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಈ ಪ್ರಶಸ್ತಿ ನಮಗೆ ಪ್ರೇರಣೆ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ 1979ರಲ್ಲಿ ಸಂಘ ಪ್ರಾರಂಭವಾಗಿದೆ, ಎಲ್ಲರ ಹಿರಿಯರ ಕೊಡುವಿಕೆಯಿಂದ. ನಂತರ 83ರಲ್ಲಿ ಸಂಘದ ಕಟ್ಟಡ ಇದೆ, ನಿಮಗೆ ತೋರಿಸ್ಬೋದು. ಇಲ್ಲಿ ಒಂದು ಕಟ್ಟಡ ಇದೆ ನಮ್ಮದು ಸಂಘದ, ಹಳೆಯ ಕಟ್ಟಡವನ್ನು ನಾವು ಕೂಡ ಈ ಸಂಘದಲ್ಲಿ 2021ರಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಭವ್ಯವಾದಂಥ ಸಂಘದ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದಲ್ಲಿ ಲೋಕಾರ್ಪಣೆಯಾಗಿದೆ. ಇನ್ನು ಮುಂದೆ ನಮ್ಮಲ್ಲಿ ಒಂದು ಗುರುಮಂದಿರದ ಚಿಂತನೆ ಇದೆ. ಹಾಗಾಗಿ ಆ ಗುರುಮಂದಿರದ ಒಂದು ಯೋಜನೆ ನಮ್ಮಲ್ಲಿ ಇದೆ. ಅದರೊಟ್ಟಿಗೆ ಅನ್ನಚಿತ್ರದ ಒಂದು ಕೊಠಡಿ ಮಾಡುವಂಥ ನಮ್ಮ ಹತ್ರ ಒಂದು ಯೋಜನೆ ಇದೆ. ಅದನ್ನು ಕೂಡ ಮುಂದುವರಿಸುವಂಥ ನಮಗೆ ಆಸೆ ಇದೆ. ಅದರೊಟ್ಟಿಗೆ ಈ ಒಂದು ಕ್ಷೇತ್ರದಲ್ಲಿ ಇದೆ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದಲ್ಲಿ ಸುಮಾರು ಇಲ್ಲಿ 1000ಕ್ಕೂ ಹೆಚ್ಚು ಮನೆಗಳಿವೆ. ಎಲ್ಲರೂ ಇಲ್ಲಿ ನಾವು ವಿದ್ಯಾರ್ಜನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ನಾವು IAS, KS, IPS ಇಂತಹ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗುವಾಗಿ ನಾವು ಈಗಾಗಲೇ ಇಲ್ಲಿನ ಮಕ್ಕಳನ್ನು ತಯಾರು ಮಾಡಬೇಕು ಅನ್ನೋಂಥ ದೊಡ್ಡ ಒಂದು ಆಸೆ ನಮ್ಮ ಹತ್ರ ಇದೆ. ಅದನ್ನು ನಾವು ಸಾಕಾರಗೊಳಿಸ್ಲಿಕ್ಕೆ ಕೂಡ ಪ್ರಯತ್ನವನ್ನು ಪಡಿಸ್ತಾ ಇದ್ದೇವೆ. ಹಾಗಾಗಿ ನಾರಾಯಣ ಗುರುಗಳ ಬುಲ್ಲಜ್ಜನ ಆಶೀರ್ವಾದ ನಮ್ಮ ಹತ್ರ ಇದೆ.
ಆ ಪ್ರಯತ್ನವನ್ನು ನಾವು ಮಾಡ್ತಿದ್ದು ನಮ್ಮೊಂದು ಕನಸಿನ ಯೋಜನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯಲ್ಲಿ ಸುಮಾರು 16 ಮಂದಿ ನಮ್ಮ ಪದಾಧಿಕಾರಿಗಳು ಕೂಡ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಅಂಗಸಂಸ್ಥೆಯಾಗಿ ಮಹಿಳಾ ಬೆಲ್ಲ ವೇದಿಕೆ, ಯುವ ಬೆಲ್ಲ ವೇದಿಕೆ ಕೂಡ ನಮ್ಮಲ್ಲಿದೆ. ಮಹಿಳಾ ಬೆಲ್ಲ ವೇದಿಕೆಯಿಂದ ಕೂಡ ಅಟಿಕೂಟ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಆಗ್ತಿದೆ. ಇದೀಗ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಕುಮಾರ್ HS ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಫಸ್ಟ್ ಆಫ್ ಆಲ್ ಈಗ ನಿಮ್ಮ ಈ ಒಂದು ಸೇವಾ ಸಮಿತಿಯನ್ನು ಗುರುತಿಸಿಕೊಂಡು ಜಿಲ್ಲಾಡಳಿತ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಮ್ಮ ನಿಸ್ವಾರ್ಥ ಸೇವೆಗೆ ಲಭಿಸಿರುವಂತಹ ಪ್ರಶಸ್ತಿ, ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಇನ್ನು ನಿಮ್ಮ ಈ ಅವಧಿಯಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಅನುಭವವನ್ನು ಹಂಚೋದಾದ್ರೆ? ನನ್ನ ಅವಧಿಯಲ್ಲಿ ಆಗಿದೆ, ಆದರೆ ಅದಕ್ಕಿಂತಲೂ ಮುಂಚೆ ಇಲ್ಲಿ ಒಂದು ಕಟ್ಟಡ ಇತ್ತು. 82-83ರಲ್ಲಿ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗಿತ್ತು. ಆ ಕಟ್ಟಡ ಅದನ್ನು ಇಲ್ಲೇ ಇತ್ತು, ಇದೇ ಸ್ಥಳದಲ್ಲಿತ್ತು. ಅದನ್ನು ರಿಮೂವ್ ಮಾಡಿ ನಾವು ಕಟ್ಟಬೇಕಾಗಿತ್ತು. ಆ ಕಟ್ಟಡ ಹೆಂಗಿತ್ತು ಅಂದರೆ ಅದು ಒಂದು ಭಾವನೆಯ ಸ್ವರೂಪವಾಗಿತ್ತು. ಯಾಕಂದರೆ ಅದರಲ್ಲಿ ಕೈಯಿಂದ ದುಡ್ಡು ಕೊಟ್ಟವರು ಕಡಿಮೆ, ಕೈಯಿಂದ ಶ್ರಮದಾನ ಮಾಡಿ ಆ ಬಿಲ್ಡಿಂಗ್ ಮಾಡಿದವರು ಹೆಚ್ಚಿನ ಜನ. ಹಾಗಾಗಿ ಆ ಭಾವನೆಯೊಂದಿಗೆ ಈ ಹೊಸ ಕಟ್ಟಡಕ್ಕೆ ನಾವು ಅಡಿಪಾಯ ಹಾಕಿದ್ವಿ. ಸಣ್ಣ ಅಡೆತಡೆ ಎಲ್ಲ ಇತ್ತು, ಆದರೂ ತುಂಬ ನಿರಾಶಾದಾಯಕವಾಗಿ ಆ ಕಟ್ಟಡವನ್ನು ನಾವು ಪೂರ್ತಿ ಮಾಡಿದ್ವಿ. ಒಂದು 4 ವರ್ಷ ತಗೊಂಡಿದ್ವಿ ನಾವು. ಎಲ್ಲರ ಸಹಕಾರ, ಊರಿನವರ ಶಾಸಕರದ್ದು, ಮಾಜಿ ಶಾಸಕರದ್ದು, ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಧರಣೇಂದ್ರ ಕುಮಾರ್ ಅವರಂದರೆ ನಮಗೆ ಮಾರ್ಗ ಈ ಹೊಸ ಕಟ್ಟಡಕ್ಕೆ ನಾವು ಅನುದಾನ ಯಾವ ರೀತಿ ತಗೋಬೋದು ಅನ್ನೋದನ್ನು ತಿಳಿಸಿಕೊಟ್ಟವರು ಧರಣೇಂದ್ರ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆಗಿದ್ದರು. ಸೊ ಅವರೆಲ್ಲ ಮಾರ್ಗದರ್ಶನ. ಆಮೇಲೆ ನಮ್ಮದು ವಸಂತ ಬಂಗೇರು ಈ ಕಟ್ಟಡಕ್ಕೆ ಅವರ ಸರ್ಕಾರ ಇರಬೇಕಾದ್ರೆ ಅನುದಾನ ತಂದು ಕೊಟ್ಟಿದ್ದಾರೆ. ಹಾಗೆ ಪ್ರಸ್ತುತ ಶಾಸಕರು ಅವರು ದೊಡ್ಡ ಮೊತ್ತದ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ತುಂಬ, ಆಮೇಲೆ ಊರಿನವರಿಂದ ನಾವು ಈ ಮನೆ ಈ 3 ಗ್ರಾಮದ ಬಳಂಜನಾಲ್ಕೂರು, ತೆಂಕಕಾರಂದೂರು ಈ ಗ್ರಾಮಕ್ಕೆ ಸಂಬಂಧಪಟ್ಟವರ ಮನೆಯಿಂದ ನಾವು ಅವರಿಂದ ದೇಣಿಗೆ ತಗೊಂಡು ಸುಲಲಿತವಾಗಿ ನಾವು ಈ ಲೋಕಾರ್ಪಣೆಯನ್ನು ಮಾಡಿದ್ವಿ ಈ ಕಟ್ಟಡವನ್ನು. ತುಂಬ ಖುಷಿಯಾಯಿತು. ಆ ಪಿರಿಯಡಲ್ಲಿ ನನಗೆ ಎಸ್ಪೆಷಲಿ ಆ ದೇವರು ಕೊಟ್ಟಂಥ ಅವಕಾಶ ಅಂತೇಳಿ ನಿಸ್ವಾರ್ಥವಾಗಿ ನಾನು ಸೇವೆ ಮಾಡಿದ್ದೀನಿ. ನಮ್ಮ ಹೆಸರು ಜಗದೀಶ್ ಅಂತ. ನಾನು ಈ ಸಂಘದಲ್ಲಿ 2 ವರ್ಷದಿಂದ ಕಾರ್ಯದರ್ಶಿಯಾಗಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು 5-6 ವರ್ಷ ಯುವ ಬೆಲ್ಲ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ. ಈ ಪ್ರಶಸ್ತಿ ತಂದಿದ್ದು ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಇದರ ಹಿಂದೆ ತುಂಬ ಶ್ರಮ ಇದೆ, ಅದರಿಂದ ನಮಗೆ ಬಹಳ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ನನ್ನ ಹೆಸರು ದಿನೇಶ ಅಂತ. ನಾನು ಈ ಸಂಘದ್ದು ಯುವ ಬೆಲ್ಲ ವೇದಿಕೆ ಸ್ಥಾಪಕ ಅಧ್ಯಕ್ಷನಾಗಿದ್ದೆ ಮೊದಲು. ಆಮೇಲೆ ಸಂಘದ ಅಧ್ಯಕ್ಷನೂ ಆಗಿದ್ದೆ. ಈಗ ಪ್ರಸ್ತುತ ಡೈರೆಕ್ಟರ್ ಆಗಿದ್ದೇನೆ. ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಭಾರಿ ಸಂತೋಷವಾಗಿದೆ. ಹಾಗೆ ನಮ್ಮ ಸಂಘದ ಕಾರ್ಯಚಟುವಟಿಕೆಯೂ ಭಾಳ ಚೆನ್ನಾಗಿದೆ. ಹಾಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ಭಾಳ ಖುಷಿ ಅಂತ. ನನ್ನ ಹೆಸರು ದಿನೇಶ್ ಪೂಜಾರಿ. ನಾನು ಇಲ್ಲಿ ಸಂಘದ ಸದಸ್ಯನಾಗಿದ್ದೀನಿ. ನನಗೆ ಪ್ರಶಸ್ತಿ ಸಿಕ್ಕಿದ್ದು ತುಂಬ ಸಂತೋಷದ ವಿಷಯ. ಇನ್ನೂ ಈ ಸಂಘ ಎತ್ತರೆತ್ತರಕ್ಕೆ ಬೆಳೆದು ಸೇವೆ ಸಲ್ಲಿಸಬೇಕಾಗಿ ನಾನು ದೇವರ ಬೇಡಿಕೊಳ್ತೇನೆ. ಬಳಂಜ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯು ಈಗಾಗಲೇ ಅನೇಕ ಸಾಧನೆಯನ್ನು ಮಾಡಿದೆ, ಅನೇಕ ಸೇವಾ ಧರ್ಮವನ್ನು ಕೈಗೊಂಡಿದೆ. ಹಾಗಾಗಿ ಈಗ ಜಿಲ್ಲಾಡಳಿತ ಗುರುತಿಸಿಕೊಂಡು ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಮುಂದೆ ಕೂಡ ಅನೇಕ ಗುರಿ ಇದೆ, ಅನೇಕ ಸಾಧನೆ ಮಾಡಬೇಕು ಅಂತ ಗುರಿ ಇದೆ, ಇಚ್ಛೆ ಇದೆ. ಹಾಗಾಗಿ ಇನ್ನು ಮುಂದೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ಆಶಿಸ್ತಾ, ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬಳಂಜ.